ಶ್ರೀ ಬಾಲಾಂಜನೇಯ ಜಿಮ್ನಾಶಿಯಂ ಮಂಗಳೂರು ಇದರ 75ನೇ ವರ್ಷಾಚರಣೆಯ ಅಂಗವಾಗಿ ಸೀನಿಯರ್ ನ್ಯಾಷನಲ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಏಪ್ರಿಲ್ 27ರಿಂದ ಏಪ್ರಿಲ್ 30ರವರೆಗೆ ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿದೆ ಎಂದು ಮೂಡಾದ ಮಾಜಿ ಅಧ್ಯಕ್ಷರಾದ ತೇಜೋಮಯ್ಯ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಅಪ್ರತಿಮ ಸಾಧನೆಯನ್ನ ತೋರಿ ಹಿರಿಮೆಯನ್ನ ಗಳಿಸಿದ್ದಾರೆ. ಉಕ್ಕಿನ ಕ್ರೀಡೆ ಎಂದೇ ಪ್ರಸಿದ್ಧಿ ಪಡೆದ ಪವರ್ ಲಿಫ್ಟಿಂಗ್ ಕ್ರೀಡೆಯು ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ ಎಂದ ಅವರು, ಏಪ್ರಿಲ್ 27ರಿಂದ 30ರವರೆಗೆ 47ನೇ ಪುರುಷರ ಹಾಗೂ 39ನೇ ಮಹಿಳೆಯರ ರಾಷ್ಟ್ರೀಯ ಸೀನಿಯರ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳನ್ನು ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ನ್ಯಾಷನಲ್ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಅವರು ಆಯೋಜಿಸಿದಂತಹ ಒಂದು ಕ್ರೀಡಾಕೂಟವು ಮಂಗಳೂರಿನಲ್ಲಿ ಇದು 3ನೇ ಸಲ ಆಗ್ತದೆ. 2005 5ನೇ ಸಲ ಮಾಡ್ತಾ ಇದ್ದೇವೆ. ಇದು ಪ್ರಾಮುಖ್ಯವಾಗಿ ಜನವರಿ ತಿಂಗಳಲ್ಲಿ ನಮಗೆ ಕೊಡಲ್ಪಟ್ಟಿತ್ತು ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಪರವಾಗಿ. ಆದರೆ ಕೊರೋನಾ ಮಾರಿಯಿಂದಾಗಿ ನಾವು ಈ ಸಂಸ್ಥೆ ಇದನ್ನು ಕ್ರೀಡಾಕೂಟವನ್ನು ಮುಂದುವರಿಸಿಕೊಂಡು ಬಂದು ಈಗ ಈ ತಿಂಗಳ 27ಕ್ಕೆ ಬಹಳ ಒಂದು ಶಾರ್ಟ್ ಟೈಮ್ನಲ್ಲಿ ನಮಗೆ ಆಯೋಜಿಸಲಿಕ್ಕೆ ನಮಗೆ ಸೂಚನೆ ಬಂದಿದೆ. ಅದರಿಂದಾಗಿ ಈ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜಿಸಿದ್ದೇವೆ. ಅದರಿಂದಾಗಿ ತಮ್ಮ ಸಂಪೂರ್ಣ ಸಹಕಾರ ಹಾಗೂ ಬೆಂಬಲ ನಮಗೆ ಈ ಸಂದರ್ಭದಲ್ಲಿ ಬೇಕಾಗಿದೆ. ಯಾಕಂತ ಹೇಳಿದರೆ ಹಲವಾರು ಕ್ರಿಯೆಗಳಲ್ಲಿ ನಾವು ಹಿಂದುಳಿದಿದ್ದೇವೆ. ನಮಗೆ ಕಾಲಾವಕಾಶ ಬಹಳ ಕಮ್ಮಿಯಾಗಿದೆ. ಆದರೂ ಕೂಡ ನಾವು ಸಮಯಾವಕಾಶವನ್ನು ಉಪಯೋಗಿಸಿಕೊಂಡು ನಮ್ಮ ಜನರ ಬೆಂಬಲವನ್ನು ಹಾಗೂ ಆನಂತರ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಸತೀಶ್ ಕುಮಾರ್ ಅವರು ಮಾತನಾಡಿ, ಏಪ್ರಿಲ್ 27ರಂದು ಸಂಜೆ 4 ಗಂಟೆಗೆ ಕ್ರೀಡಾಳುಗಳು ನಗರದ ಆಯ್ದ ರಸ್ತೆಗಳಲ್ಲಿ ಪಥಸಂಚಲನವನ್ನು ನಡೆಸಿ ನಗರದ ಬಾಲಾಂಜನೇಯ ಜಿಮ್ನಾಶಿಯಂಗೆ ಭೇಟಿ ನೀಡಿ ಪುರಭವನಕ್ಕೆ ಮರಳಿ ಬರುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಮಂಗಳೂರಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ವಹಿಸಲಿದ್ದು, ಸ್ಪರ್ಧೆಯ ಉದ್ಘಾಟನೆಯನ್ನ ಇಂಧನ ಸಚಿವ ಸುನಿಲ್ ಕುಮಾರ್ ಅವರು ನೆರವೇರಿಸಲಿದ್ದಾರೆ. ಶಾಸಕ ವೇದವ್ಯಾಸ್ ಕಾಮತ್ ಸ್ಪರ್ಧೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಂಗಳೂರು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಮೆಸ್ಕಾಂ ಮತ್ತು ಸ್ಮಾರ್ಟ್ ಸಿಟಿ ಮಂಗಳೂರು ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಶಾಂತ್ ಕುಮಾರ್ ಮಿಶ್ರಾ, ಪವರ್ ಲಿಫ್ಟಿಂಗ್ ಇಂಡಿಯಾ ಇದರ ಅಧ್ಯಕ್ಷರಾದ ರಾಜೇಶ್ ತಿವಾರಿ, ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಮೊದಲಾದವರು ಪಾಲ್ಗೊಳ್ಳಲಿದ್ದಾರೆ. ಏಪ್ರಿಲ್ 30ರಂದು ಸಂಜೆ 5:30ಕ್ಕೆ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಸಮಾರೋಪ ಸಮಾರಂಭ ನಡೆಯಲಿದೆ. ಸಮಾರೋಪದಲ್ಲಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಎಸ್ ಅಂಗಾರ, ಶಾಸಕ ಡಾಕ್ಟರ್ ವೈ ಭರಶೆಟ್ಟಿ, ಯುಟಿ ಖಾದರ್, ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್, ವಿಧಾನ ಪರಿಷತ್ನ ಸದಸ್ಯರಾದ ಹರೀಶ್ ಕುಮಾರ್, ಮಂಜುನಾಥ್ ಭಂಡಾರಿ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದರು. ರಾಷ್ಟ್ರದಾದ್ಯಂತ ಸುಮಾರು 500ಕ್ಕೂ ಮಿಕ್ಕಿ ಸ್ಪರ್ಧಾಳುಗಳು ಈಗಾಗಲೇ ನೋಂದಾವಣೆ ಮಾಡಿದ್ದಾರೆ. 125ಕ್ಕಿಂತಲೂ ಮಿಕ್ಕಿ ತೀರ್ಪುಗಾರರು ಕೂಡ ಅಧಿಕಾರಿಗಳು ಕೂಡ ನೋಂದಾವಣೆ ಮಾಡಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಕರ್ನಾಟಕದ ತಂಡವು ಕೂಡ ಅತ್ಯುತ್ತಮವಾದಂಥ ಒಂದು ತಂಡ, ನಮ್ಮ ಕರ್ನಾಟಕ ತಂಡ ನಾವು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ರಾಷ್ಟ್ರೀಯ ಜೂನಿಯರ್ ಚಾಂಪಿಯನ್ ಆದರ್ಶ್ ಹತ್ತವರ, ಕಾಮನ್ವೆಲ್ತ್ ಚಾಂಪಿಯನ್ ಇಲ್ಲಿ ಪ್ರದೀಪ್ ಆಚಾರ್ಯ, ಇವರು ಕೂಡ ಇಲ್ಲಿದ್ದಾರೆ, ಪ್ರದೀಪ್ ಆಚಾರ್ಯ, ಮತ್ತು ಡೆಡ್ ಲಿಫ್ಟ್ನಲ್ಲಿ ರಾಷ್ಟ್ರೀಯ ದಾಖಲೆ ವೀರ ವಿಶ್ವನಾಥ್, ಇವರು ಕೂಡ ರೈಲ್ವೆ ತಂಡಕ್ಕೆ ನಮ್ಮ ಪ್ರಬಲವಾದಂತಹ ರಾಷ್ಟ್ರೀಯ ತಂಡ ಅಂತೇಳಿ ಹೇಳಿದರೆ ರೈಲ್ವೇಸ್ ತಂಡ. ಯಾಕಂತೇಳಿ ಹೇಳಿದರೆ ಅವರು ರಾಷ್ಟ್ರೀಯ ಚಾಂಪಿಯನ್ಗಳನ್ನೇ ಆಯ್ಕೆ ಮಾಡಿ ಅವರಿಗೆ ನೌಕರಿಯನ್ನು ಕೊಡ್ತಾರೆ. ಅಂತಹ ಒಂದು ರೈಲ್ವೇಸ್ ತಂಡಕ್ಕೆ ನಮ್ಮ ಕರ್ನಾಟಕ ತಂಡ ಬಹಳ ಪೈಪೋಟಿ ನೀಡುವಂಥ ಸಾಧ್ಯತೆ ಇದೆ ಪುರುಷರ ವಿಭಾಗದಲ್ಲಿ. ಹೀಗೆ ನಾವು ಕರ್ನಾಟಕದ ಅತ್ಯುತ್ತಮ ತಂಡವನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ರೈಲ್ವೆಯ ಕರ್ನಾಟಕದ ಒಬ್ಬ ಕ್ರೀಡಾಪಟು ಅಭಿಷೇಕ್ ಹೊರಕೇರಿ, ಇವರು 1000ಕ್ಕಿಂತಲೂ ಮಿಕ್ಕಿ ಭಾರವನ್ನು ಎತ್ತುವಂತಹ ಸಾಧ್ಯತೆ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಂಗಳೂರಿನ ಬಾಲಾಂಜನೇಯ ಜಿಮ್ನಾಶಿಯಂನ ಅಧ್ಯಕ್ಷರಾದ ಉಮೇಶ್ ಗಟ್ಟಿ, ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಖಜಾಂಚಿ ಜಯರಾಮ್ ಎಂ, ದಕ್ಷಿಣ ಕನ್ನಡ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಮಧುಚಂದ್ರ, ಮಂಗಳೂರು ಪಾಲಿಕೆಯ ಮಾಜಿ ಮೇಯರ್ ಪುರಂದರ ದಾಸ್ ಉಪಸ್ಥಿತರಿದ್ದರು. ರುಚಿತಾ, ವಿ4 ನ್ಯೂಸ್, ಮಂಗಳೂರು.